ಬೆಂಗಳೂರು ಗಿರಿನಗರ ಠಾಣೆ ಪೊಲೀಸರು ಅಚ್ಯುತ್ ಕುಮಾರ್ ಅಲಿಯಾಸ್ ಗಣಿ ಅಲಿಯಾಸ್ ವಿಶ್ವನಾಥ್ ಎಂಬ ಅಂತಾರಾಜ್ಯ ಕಳ್ಳನನ್ನ ಬಂಧಿಸಿದ್ದಾರೆ. 18 ವರ್ಷಗಳಿಂದಲೂ ಕಳ್ಳತನವನ್ನೇ ಉದ್ಯೋಗ ಮಾಡಿಕೊಂಡಿರುವ ಗಣಿ ಸರ ಎಗರಿಸುವುದರಲ್ಲಿ ನಿಸ್ಸೀಮ. ಈತನ ಮೇಲೆ ಮುಖ್ಯವಾಗಿ ಬೆಂಗಳೂರು ಎಂದರೂ ಕರ್ನಾಟಕದ ಎಲ್ಲೆಡೆ 100ಕ್ಕೂ ಹೆಚ್ಚು ಪ್ರಕರಣ ದಾಖಲಾಗಿದ್ದರೂ ಈತನ ಕಳ್ಳತನದ ಸರ ಕೀಳುವ ಕೆಲಸವಂತೂ ನಿಂತಿಲ್ಲ. ಹಲವಾರು ಬಾರಿ ಜೈಲಿಗೂ ಹೋಗಿ ಕೆಲವು ತಿಂಗಳು ಇದ್ದು ಬಂದ ಅನುಭವವೂ ಇವನಿಗಿದೆ. ಪೊಲೀಸರು ಇವನಿಂದ 52.89 ಲಕ್ಷ ರೂಪಾಯಿ ಮೌಲ್ಯದ 541 ಗ್ರಾಂ ಚಿನ್ನಾಭರಣ, 1 ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಜೈಲು ಮಿತ್ರನೊಂದಿಗೆ ಸೇರಿ ಬಳ್ಳಾರಿಯ ಮನೆಯೊಂದರಲ್ಲಿ ಭಾರೀ ಬಂಗಾರ ಕಳ್ಳತನ ಮಾಡಿದ್ದ. ತೆಲಂಗಾಣ, ಆಂಧ್ರಪ್ರದೇಶ, ಕೇರಳಗಳಲ್ಲಿ ಕದ್ದ ಚಿನ್ನಾಭರಣ ಮಾರಾಟ ಮಾಡಿದ್ದ. 2018ರಲ್ಲಿ ಜ್ಞಾನಭಾರತಿ ಠಾಣೆ ಪೊಲೀಸರು ಈತನ ಕಾಲಿಗೆ ಗುಂಡಿಟ್ಟು ಬಂಧಿಸಿದ್ರು. ಆ ಪ್ರಕರಣದಲ್ಲೂ 6 ತಿಂಗಳು ಒಳಗಿದ್ದು ಬಂದು ಮತ್ತೆ ಕಳ್ಳನಾಗಿಯೇ ಮುಂದುವರೆದಿದ್ದ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬೆಂಗಳೂರು. Mama